ಶೃಂಗೇರಿ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳಿಗೆ ಬ್ರಾಹ್ಮಣರ ಮತಗಳು ನಿರ್ಣಾಯಕವಾಗಿವೆ. ಶೃಂಗೇರಿ ಕ್ಷೇತ್ರದಿಂದ ಈ ಬಾರಿ ಬ್ರಾಹ್ಮಣ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಎಂದು ಮೂರು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಪತ್ರ ಬರೆದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಕೆಎಲ್ ಶ್ರೀಧರ್ ಅವರು ಒತ್ತಾಯಿಸಿದ್ದಾರೆ. ಅವರು ಶೃಂಗೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ವಿಚಾರವನ್ನು ಹೇಳಿದ್ದಾರೆ. ಒಂದು ಸಂಖ್ಯೆ ಅದು 20ರಿಂದ 25 ಸಾವಿರ. ಅಂದರೆ ಯಾವುದೇ ರಾಜಕೀಯ ಪಕ್ಷ ನಮಗೆ ಅವಕಾಶವನ್ನು ಕೊಟ್ಟರೆ ಆ ರಾಜಕೀಯ ಪಕ್ಷದ ಸೇರಿದಂತೆ ನಮ್ಮ ಓಟುಗಳು ಸೇರಿದರೆ ಗೆಲುವಿನ ಕ್ಯಾಂಡಿಡೇಟು ನಮ್ಮವರೇ ಆಗ್ತಾರೆ. ಇದನ್ನು ನಾವು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀವಿ. ಪಕ್ಷಗಳು ನಮ್ಮ ಕ್ಯಾಂಡಿಡೇಟ್ಗಳನ್ನು ಬೆಂಬಲಿಸಿ ನಮ್ಮ ಜೊತೆ ಹೀಗೆ ಮಾತುಕತೆಗೆ ಬಂದರೆ ಆ ನಂತರದಲ್ಲಿ ನಾವು ತೀರ್ಮಾನ ಮಾಡ್ಬೋದು. ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ಗಳು ಆಗತಕ್ಕಂತಹ ಇವರು ಸಮರ್ಥರು ಇದ್ದಾರೆ. ಹಾಗಾಗಿ ನಾವು ಇಂಥದೇ ಪಕ್ಷ ಅಂತ ಹೇಳಿ ನಾವು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ತೀರ್ಮಾನ ಮಾಡಲ್ಲ. ನಮ್ಮ ಕ್ಯಾಂಡಿಡೇಟು ಏನಾರು ಆಯಿತು ಅಂತಂದರೆ